ಸುಸರ್ಜಿತವಾದಂಥ ವ್ಯವಸ್ಥೆಯ ನಡುವೆ ಉನ್ನತವಾದಂಥ ರಾಷ್ಟ್ರ ಮಟ್ಟದ ಪಂದ್ಯಾಟ. ಖಾತೆಯ ಆರಂಭ, ಶುಭಾರಂಭ. ಅನಾವರಣ ಚಿತ್ರಣದ ಯಶಸ್ವಿ ಕ್ರೀಡಾಕೂಟ. ಬಲಾಢ್ಯ ಬಾಹು ಹೊರಗಿತ್ತು. ಹರ್ಷೋಲ್ಲಾಸವನ್ನ ಮಾಡಿಕೊಂಡಂತಹ ಮುಂಬೈ ಎತ್ತುಗೆ ಹೊರಬದಿಯಲ್ಲಿತ್ತು ಚೆಂಡು. ಸಮರ್ಥ ಆಟವನ್ನ ನೋಡಿಕೊಳ್ಳುತ್ತಿರುವಂತಹ ಅವ್ಯಕ್ತ. ಸೀತಾ ಜಾಣ್ಮೆಯ ಸ್ಪಂದನೆ. ಬಿಟ್ಟ ಸ್ಥಳವನ್ನು ತುಂಬಿಕೊಳ್ಳಲಾಗಿದೆ. ಪಣಂಬೂರಿನಲ್ಲಿ ಅಕ್ರಮ ಸಕ್ರಮ ಅರ್ಜಿಗೆ ಸಲ್ಲಿಸಿಕೊಳ್ಳಲಾಗಿದೆ. ಇದರೊಂದಿಗೆ 3-1. ಜಾರಿ ಬಿದ್ದ ಜಾಣರು. ಯಶಸ್ವಿ ಆಟ. ನಮ್ಮೊಂದಿಗೆ ವಾಲಿಬಾಲ್ನ ಪ್ರೀತಿಸುವ, ವಾಲಿಬಾಲ್ಗಾಗಿ ತಮ್ಮ ಜೀವಮಾನವನ್ನು ಕಳೆದುಕೊಂಡ ನಾವೊಂದದ TC ಆಗಮನ ಆಗಿದೆ. ಮುಂದಿನ ಪಂದ್ಯಾಟಕ್ಕಾಗಿ ಮುಕುಂದು ವರ್ಸಸ್ ಪಣಂಬೂರು ಈರುವ ತಂಡ ಇತ್ತ ಸಾಗಿ ಬರುವಂತೆ ಕೋರಿಕೊಳ್ಳುತ್ತಿದ್ದೇವೆ. ಅಡ್ಡ ಬಂದ ಜಾಲಿಗೆ ಅಲ್ಲಿ ತಪ್ಪಾಗಿದೆ. ಇತ್ತ ಅಂಕವನ್ನು ಗಳಿಸುತ್ತಿರುವ ಮುಂಬೈ. ಸಮರ್ಥ ತಡೆ, ಬಲಿಷ್ಠ ಬಾಹು. ಇದು ತೋಳಲ್ಲ, ಉಕ್ಕಿನ ಸಲಾಕೆ. ಬಲಾಢ್ಯ ಬಾಹುವಿನ ಚಿತ್ರಣ. ಬಲಿಷ್ಠ ತೋರಣವನ್ನು ತೋರ್ಪಡಿಸುವುದರೊಂದಿಗೆ ತಾನು ಏನೆಂದು ತೋರಿಸಿಕೊಂಡಂತ ಆಟಗಾರ ಕಾಸಿ. ಆಯ ತಪ್ಪಿದೆ. ಕಾಸಿ ಕೋಸ್ಟಾ. ಬಲಾಢ್ಯ ಬಾಹುವಿಗೂ ಬಲಿಷ್ಠ ತಡೆ, ಅನುಪನಿಗೂ ತಡೆ ಹಿಡಿದಂತ ಆಟಗಾರ. ಅಕಟ ಕಟ ಕಟ. ಜಾಣ್ಮೆಯ ಸ್ಪಂದನೆ. ಕಾಡು ಕಾಯುವ ಹುಡುಗ ಅಲ್ಲಿ ಚತುರತೆಯನ್ನ ತೋರಿಸಿದ ಸುದೀಪ್ ಶೆಟ್ಟಿ. ಅಲ್ಲಿ ವೈಫಲ್ಯದ ಗುರುತಿಸುವಿಕೆ. ನೀವು ಎತ್ತುಗೆಯಲ್ಲಿ ತಪ್ಪನ್ನು ಮಾಡಿದ್ದೀರಿ ಎನ್ನುವಂಥ ಸೂಚನೆ. ಆ ನೆಲೆಯ ಮೇರೆಗೆ 8-5. ಬಲಿಷ್ಠ ತೋರಣ. ಯಾವುದೇ ಉತ್ತರವಿಲ್ಲ, ಪ್ರತ್ಯುತ್ತರವಿಲ್ಲ. ಏಕಸ್ವಾಮ್ಯತೆಯನ್ನು ಸಾಗಿಸುವತ್ತ ಮುಂಬೈ. 9-5. ಪಣಂಬೂರಿನಲ್ಲಿ ಇಷ್ಟೊಂದು ಜನರನ್ನು ಸೇರಿಸಿದಂತಹ ಪಂದ್ಯಾಟ. ವಾಲಿಬಾಲ್ನ ನೈಜ ಚಿತ್ರವನ್ನು ಹೇಳಿದಂಥ ಆಟಗಾರ. 9-5. 4 ಅಂಕದ ಮುನ್ನಡೆಯನ್ನು ಕಾದಿರಿಸಿಕೊಂಡಂತಹ ಮುಂಬೈ. ಮಂಕಲ್ ಫ್ರೆಂಡ್ಸ್ ಮುಂಬೈ. ಶೂಟ್.
ಎಸ್, ವಾಲಿಬಾಲ್ನ ಮಧ್ಯೆ ಫುಟ್ಬಾಲ್, ಇದು ಸರಿ. ಬಾಳೆಗೊಂದು ಕೊನೆ, ವಾಲಿಬಾಲ್ಗೊಂದು ನಿಯಮ. ಬಲಾಢ್ಯ ಹೊಡೆತ, ಬಲಿಷ್ಠ ತೋರಣ, ತಾನೇನು ಎಂದು ತೋರ್ಪಡಿಸಿಕೊಂಡಂತ ಸರ್ವಶಕ್ತ ಆಟಗಾರರ ನಡುವೆ ಬಲಾಬಲತೆ. 7-9, 7-9. ನಿಲುಮೆಗೆ ನಿಲುಕದ ಚೆಂಡು, ಅಲ್ಲಿ ತಪ್ಪಾಗಿದೆ. ಎಸ್, ಅನುಪ ಎದುರು ಮನೆ ದಾಟಿ ಬಂದ ಅನುಪ. ಎಸ್, ಬಲಿಷ್ಠ ತೋರಣ, ಟೀ ಸಲಗ ಅಲ್ಲಿದೆ. ಮುಕುಂದ ತಂಡ, ಮುಕುಂದ ಫ್ರೆಂಡ್ಸ್. ಎಸ್, ಸೆಲ್ವ ಪಾಂಡಿ, ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ. ಬಲಿಷ್ಠ ಹಿಡಿತ, ಬಲಿಷ್ಠ ಸಮರ್ಥನೆ. ಬಲಿಷ್ಠ ಹೊಡೆತದ ಸುಲಭವಾಗಿ ಸೋಲನೊಪ್ಪದಂತಹ ಆಟಗಾರರು ಟೀಮ್ ಅವ್ಯಕ್ತ. ಎಸ್, ಸಮರ್ಥ ಹಿಡಿತದ ಸಾಧನೆ. ಅಂಕಣದ ಬದಲಾವಣೆಗೆ ಮತ್ತೆ 13-10 ಮೇಲೆ 3 ಅಂಕಗಳ ಮುನ್ನಡೆಯನ್ನು ಸಾಧಿಸಿಕೊಂಡ ಮುಂಬೈ. ಮೂರು ಅಂಕಗಳ ಹಿನ್ನಡೆಯನ್ನು ಸಾಧಿಸಿಕೊಂಡ ಅವ್ಯಕ್ತ ಉಜ್ವಲ್. ಕಾಸಿ, ಎಸ್, ಅನೂಪ, ಹರ್ಷೋಲ್ಲಾಸ, ಸಿಡಿದೆದ್ದ ಹೆಪ್ಪುಲಿ. ಮತ್ತೆ ಗೇಮ್ಗೆ ಮರಳಿದ ಅನೂಪ. ಶೂಟ್. ಎಸ್, ಬಲಾಢ್ಯತೆ, ಚಲದಂಕ ಮಲ್ಲರ ವೀರರು. ಶೂಟ್. ಎಸ್, ಸಿತ್ತ ಅಲ್ಲಿದ್ದಾನೆ. ಕ್ರಮ ಸಂಖ್ಯೆ 8, ಅಷ್ಟಮದ ಶ್ರೇಣಿ. ಎಸ್, ಸಿತ್ತನಿಗೆ ಸಿಟ್ಟು ಬಂದಿದೆ. ಅನೂಪ್ ಮೂಲಕ ಹಿಡಿತವನ್ನು ಸಾಧಿಸಿಕೊಂಡ ಸಿತ್ತ. ಇದರೊಂದಿಗೆ ಅಂಕದ ಗಳಿಕೆ 16-11. ಎತ್ತಿಂದತ್ತ ಪಂದ್ಯಾಟ, ಎಲ್ಲರ ಚಿತ್ತ ವಾಲಿಬಾಲ್ನತ್ತ. ಎಸ್, ಬಲಿಷ್ಠ ಹೋರಾಟದ ದಂಡು. ಈವರೆಗೂ ಅಂತಿಮ ಸುತ್ತು. ಎಸ್, ಅಲ್ಲಿಂದಲ್ಲಿಗೆ ನೆಗೆತ, ಜಿಗಿತ, ಬಿಗಿತ. ತಟ್ಟಿ ಮುಟ್ಟಿ ಗಳಿಕೆ 17-12. ಬಲಿಷ್ಠ ಹೊಡೆತವನ್ನು ಸಾಧಿಸಿಕೊಂಡ ವೀರಾಗ್ರಣಿ. ಎದುರಾಳಿಗೆ ನಡುಕವನ್ನು ಹುಟ್ಟಿಸಲಾಗಿದೆ ಎದುರಾಳಿಯ ಎದೆಯಲ್ಲಿ. 13-17. ಮತ್ತೆ ಬಲಿಷ್ಠತೆ. ಶೂಟ್. ಚೆಕ್ಔಟ್.
ಹಸ್ತದ ಮೇಲೆ ಚೆಂಡು ಪರಿಣಮಿಸಿದೆ. ಬಲಿಷ್ಠ ಹೊಡೆತ, ಕಾದು ಕುಳಿತ ರಣಹದ್ದು. 16-18 2 ಅಂಕದ ಅಂತರ. ಜಾಣ್ಮೆಯ ಸ್ಪಂದನೆ. ಚೆಂಡನ್ನು ಹಿಡಿದ ಅನೂಪ್ ಡಿಕೋಸ್ಟ. ಜಾಣ್ಮೆ ಸೆಲ್ವಗೂ ನಿಲುಕಲಿಲ್ಲ. ಎಸ್, ಚೆಕ್ ಔಟ್. ಎದುರಾಳಿಯ ಹಸ್ತದ ಮೇಲೆ ಚೆಂಡು ಆಕ್ರಮಿಸಿಕೊಳ್ಳುತ್ತಿದೆ. ಇದರೊಂದಿಗೆ 18-19. ಬಲಿಷ್ಠ ತೋರಣ, ಬಲಾಢ್ಯ ಹೋರಾಟ, ಸಮರ್ಥ ನಿರ್ವಹಣೆ. ಎಸ್, ವಾಟ್ ಎ ರಿಸೀವ್, ಸುದೀಪ್ ಶೆಟ್ಟಿ. ಎಸ್, ಎಸ್, ಅಂಬರಕ್ಕೇರಿದ ಆಟಗಾರ. ಹೊರಬದಿಯಲ್ಲಿತ್ತು ಚೆಂಡು. 22-18. ಎಸ್, ಉಜ್ವಲ ಅಲ್ಲಿ ಪ್ರಜ್ವಲಿಸಿದ್ದಾನೆ. ಇದರೊಂದಿಗೆ 23-19. ಗೆಲುವಿನ ಸನಿಹದ ಮುಂಬೈ. ಮುನ್ಕೂರ್ ಫ್ರೆಂಡ್ಸ್ ಮುಂಬೈ ಸಮರ್ಥ ತಂಡವನ್ನು ಕಟ್ಟಿತಂದ ಆಟಗಾರರು. ಬಲಾಢ್ಯ ಹೊಡೆತ, ಅಬ್ಬಬ್ಬಬ್ಬಬ್ಬ. 20-23. ಎಸ್, ಅಲ್ಲಿಂದಲ್ಲಿಗೆ ತಾಳಕ್ಕೆ ತಕ್ಕ ಮೇಳ. ಮ್ಯಾನ್ ಟು ಮ್ಯಾನ್, ಸೆಟ್ ಪಾಯಿಂಟ್ ಅಂಡ್ ಮ್ಯಾಚ್ ಪಾಯಿಂಟ್. ಎಸ್, ಸುಂದರ ಯಶಸ್ವಿ ಚಿತ್ರಣ. ಇರುವ ತಂಡ ಸಮರ್ಥ ಹೋರಾಟದ ನಡುವೆ ನಮ್ಮ ಮನವನ್ನು ಗೆದ್ದಿದ್ದಾರೆ. ಓಟು ದಿನೇಶ್ ಸರ್. ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ಶ್ರೀಯುತ ಗಿರೀಶ್ ಕಂಡ್ಲೂರು ಕುಂದಾಪುರ.